ಬಜ್ಪೆಯಿಂದ ಸುಮಾರು 8 ಕಿಲೋಮೀಟರ್ ದೂರ ಸಾಗಿದಾಗ ಹಚ್ಚ ಹಸುರಿನ ಸುಂದರ ತಾಣದಲ್ಲಿ ಸಿಗುವ ದೇವಾಲಯ ಅದುವೇ ನೆಲ್ಲಿತೀರ್ಥ ಶಿವಾಲಯ. ನೆಲ್ಲಿತೀರ್ಥವೆನ್ನುವ ಹೆಸರು ಬರಲು ಕಾರಣವಿದೆ. ಇಲ್ಲಿರುವ ಐತಿಹಾಸಿಕ ಗುಹಾಲಯದಲ್ಲಿ ಶಿವಲಿಂಗದ ಬಳಿ ನೆಲ್ಲಿಕಾಯಿ ಗಾತ್ರದ ಶುದ್ಧ ಅಂತರಗಂಗೆಯು ಧುಮುಕುತ್ತಿರೋದ್ರಿಂದ ಆಮಲಕ್ಕಿ ಅಂದ್ರೆ ನೆಲ್ಲಿಕಾಯಿ ನೆಲ್ಲಿ ತೀರ್ಥವೆನ್ನುವ ಹೆಸರು ಬಂದಿದೆ. ದುಷ್ಟ ಅಸುರ ಅರುಣಾಸುರನ ವಧೆಗಾಗಿ ಜಾಬಾಲಿ ಮಹರ್ಷಿಯು ಶ್ರೀದೇವಿಯನ್ನ ಒಲಿಸಿಕೊಳ್ಳಲು ಈ ಗುಹೆಯಲ್ಲಿ ತಪಸ್ಸು ಮಾಡಿದರೆನ್ನುವ ಪ್ರತೀತಿ ಇದೆ. ಈ ಗುಹೆಯೊಳಗೆ ಹೋಗಬೇಕಾದರೆ ಮಾನವ ಜೀವನದ 18 ಅವಸ್ಥೆಗಳು ಅಂದ್ರೆ ಹುಟ್ಟಿನಿಂದ ವಯಸ್ಕರವರೆಗೆ ಹೇಗೆ ಬೆಳೆದುಕೊಂಡು ಬರುತ್ತಾನೋ ಅದೇ ರೀತಿ ಈ ಗುಹೆಯನ್ನ ಪ್ರವೇಶಿಸಬೇಕಾಗುತ್ತದೆ. ಈ ಗುಹೆಯೊಳಗೆ ಪ್ರವೇಶಿಸಿದಾಗ ಉದ್ಭವ ಲಿಂಗವೊಂದು ಗೋಚರಿಸುತ್ತದೆ. ಈ ಕ್ಷೇತ್ರದ ಕುರಿತಾಗಿ ದೇವಾಲಯದ ಆಡಳಿತ ಮೊಕ್ತೇಸರ ಶ್ರೀ ಸುಬ್ರಾಯ ಭಟ್ಟರು ಹೀಗೆ ಹೇಳುತ್ತಾರೆ. ಗುಹಾ ಪ್ರವೇಶ ಮಾಡುವುದು ಅಂತ ಹೇಳಿದರೆ ಅದೊಂದು ಹೊಸ ಅನುಭವ. ಸುಮಾರು 18 ಅವಸ್ಥೆಗಳನ್ನು ಪಡೆದು 200 ಮೀಟರ್ನಷ್ಟು ಹೋಗಬೇಕು. ಒಳಗೆ ಹೋಗುವಾಗ ಅಲ್ಲಿ ಸುಂದರವಾದ ಕೆರೆ ಇದೆ, ಶಿವಲಿಂಗ ಇದೆ, ಎಲ್ಲವೂ ಇದೆ. ಆದರೆ ಹೋಗುವ ದಾರಿ ಮಾತ್ರ 18 ಶಾಸ್ತ್ರ, 18 ಪುರಾಣ, 18 ದಿವಸ ಮಹಾಭಾರತ ಗೀತೆ, 18 ನಮ್ಮ ಸನಾತನ ಧರ್ಮದಲ್ಲಿ 18ನೇ ಸಂಖ್ಯೆಗೆ ಬಹಳ ದೊಡ್ಡ ಪಾವಿತ್ರ್ಯತೆ ಇದೆ. ಆ 18 ಅವಸ್ಥೆಗಳನ್ನು ನಾವು ಇಲ್ಲಿ ಪಡೆಯಲಿಕ್ಕಿದ್ದೇವೆ. ಇಲ್ಲಿ ಸಿಗುವ ಮೃತ್ತಿಕೆ ಅಂದ್ರೆ ಇಲ್ಲಿನ ಮಣ್ಣು ಚರ್ಮ ವ್ಯಾಧಿಗಳಿಗೆ ಅತ್ಯುತ್ತಮ ಔಷಧಿ ಎಂದು ನಂಬಲಾಗಿದೆ. ಇಲ್ಲಿನ ತೀರ್ಥ ಸ್ನಾನವು ವರ್ಷದ 6 ತಿಂಗಳುಗಳ ಕಾಲ ಅಂದ್ರೆ ತುಲಾ ಸಂಕ್ರಮಣದಿಂದ ಮೇಷ ಸಂಕ್ರಮಣದವರೆಗೆ ಈ ಗುಹಾಲಯ ಭಕ್ತಾದಿಗಳಿಗೆ ತೆರೆದಿರುತ್ತದೆ. ಎಲ್ಲರೂ ಜೀವನದಲ್ಲಿ ಒಮ್ಮೆಯಾದ್ರೂ ಭೇಟಿ ನೀಡಲೇಬೇಕಾದ ಐತಿಹ್ಯಪೂರ್ಣ ಕಾರಣೀಕ ಕ್ಷೇತ್ರ ಈ ನೆಲ್ಲಿತೀರ್ಥ ಗುಹಾಲಯ.